ಪಂಚತಂತ್ರ ಸ್ಯಾಂಡಲ್ವುಡ್ನಲ್ಲಿ ಭಾರಿ ಸದ್ದು ಮಾಡಿದ್ದಂತಹ ರೊಮ್ಯಾಂಟಿಕ್ ಸಿನಿಮಾ. ಈಗಾಗಲೇ ಭರ್ಜರಿ ಪ್ರದರ್ಶನ ಕಂಡಿರುವಂತಹ ಈ ಸಿನಿಮಾ ಇದೀಗ ತುಳು ಭಾಷೆಯಲ್ಲೂ ಕೂಡ ಮೂಡಿ ಬರ್ತಾ ಇದೆ. ವಿ4 ನ್ಯೂಸ್ನ ವಿ4 ಸ್ಟ್ರೀಮ್ OTT ಪ್ಲಾಟ್ಫಾರ್ಮ್ನಲ್ಲಿ ಪಂಚತಂತ್ರ ತುಳು ಚಲನಚಿತ್ರ ಆಗಸ್ಟ್ 28ರಿಂದ ಮೂಡಿ ಬರಲಿದೆ. ಹಾಗಿದ್ರೆ ಪಂಚತಂತ್ರ ತುಳು ಸಿನಿಮಾದ ಬಗ್ಗೆ ನಿರ್ದೇಶಕ ಯೋಗರಾಜ್ ಭಟ್ ಏನ್ ಹೇಳಿದ್ರು, ಡೀಟೇಲ್ಸ್ ಬರ್ತಾ ಇದೆ ನೋಡಿ. ತುಳು ಸಿನಿಮಾ ರಂಗದಲ್ಲಿ ವಿನೂತನ ಪ್ರಯತ್ನ ಎನ್ನುವಂತೆ ಕನ್ನಡ ಸಿನಿಮಾವೊಂದು ತುಳು ಭಾಷೆಗೆ ಡಬ್ ಹಾಕಿ ಸಿನಿ ಪ್ರಿಯರನ್ನ ರಂಜಿಸುವುದಕ್ಕೆ ಸಜ್ಜಾಗಿದೆ. ಈಗಾಗಲೇ ಸ್ಯಾಂಡಲ್ವುಡ್ನಲ್ಲಿ ಭಾರಿ ಹವಾ ಕ್ರಿಯೇಟ್ ಮಾಡಿದ್ದ ಪಂಚತಂತ್ರ ಕನ್ನಡ ಸಿನಿಮಾ ಇದೀಗ ತುಳು ಭಾಷೆಗೆ ಡಬ್ ಆಗಿದೆ. ಇದೇ ಆಗಸ್ಟ್ 28ರಂದು ವಿ4 ಸ್ಟ್ರೀಮ್ ಮೂಲಕ ಪಂಚತಂತ್ರ ತುಳು ಸಿನಿಮಾ ವಿಶ್ವದಾದ್ಯಂತ ಇರುವ ಸಿನಿ ರಸಿಕರನ್ನ ತಲುಪಲಿದೆ. ಇನ್ನು ಪಂಚತಂತ್ರ ಸಿನಿಮಾದ ನಿರ್ದೇಶಕ ಯೋಗರಾಜ್ ಭಟ್ ಅವರು ಪಂಚತಂತ್ರ ತುಳು ಸಿನಿಮಾ ಬಗ್ಗೆ ಮಾತನಾಡಿದ್ದಾರೆ. ಚಿತ್ರ ಬಿಡುಗಡೆಯ ಬಗ್ಗೆ ಮಾಹಿತಿ ನೀಡಿದ ಅವರು, ಪಂಚತಂತ್ರ ಕನ್ನಡ ಸಿನಿಮಾ ತುಳು ಭಾಷೆಯಲ್ಲಿ ಆಗಸ್ಟ್ 28ರಂದು ವಿ4 ಸ್ಟ್ರೀಮ್ ಮೂಲಕ ಮೂಡಿ ಬರ್ತಾ ಇದೆ. ಇದು ನನ್ನ ಮೊದಲ ಪ್ರಯತ್ನ. ಇದಕ್ಕೆ ಪ್ರೇಕ್ಷಕರು ಸಹಕರಿಸಿ ಪ್ರೋತ್ಸಾಹಿಸಬೇಕು ಎಂದು ಹೇಳಿದ್ರು. ತುಳುನಾಡದು ಮಾತ ಬಂಧುಲೆಗು ಎನ್ನ ಪ್ರೀತಿದು ಸೊಲ್ಮೆ ನನ್ನ ನಿರ್ದೇಶನದ ಅತ್ಯಂತ ಪ್ರೀತಿಯ ಸಿನಿಮಾ ಪಂಚತಂತ್ರ ತುಳು OTT ಪ್ಲಾಟ್ಫಾರ್ಮಲ್ಲಿ ವಿ4 ಸ್ಟ್ರೀಮ್ ಅನ್ನೋ ತುಳು OTT ಪ್ಲಾಟ್ಫಾರ್ಮಲ್ಲಿ ಇದೇ ತಿಂಗಳು ಅಂದರೆ ಆಗಸ್ಟ್ 28ನೇ ತಾರೀಖಿಗೆ ಟೆಲಿಕಾಸ್ಟ್ ಆಗ್ತಿದೆ. ದಯಮಾಡಿ ಬಾಂಧವರೆಲ್ಲ ನೋಡಿ ಆನಂದಿಸಿ. ನನ್ನ ಮೊಟ್ಟ ಮೊದಲ ತುಳು ಪ್ರಯತ್ನ ಇದು. ಚಿತ್ರ ತಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ನೋಡಿ ಆನಂದಿಸಿ ನಮ್ಮ ಇಡೀ ತಂಡವನ್ನ ಹರಸಬೇಕಾಗಿ ಪ್ರಾರ್ಥನೆ. ನಮಸ್ತೆ, ಥ್ಯಾಂಕ್ ಯು. ವಿ4 ಸ್ಟ್ರೀಮ್ನಲ್ಲಿ ಈಗಾಗಲೇ ಅನೇಕ ಸಿನಿಮಾಗಳು, ಡ್ರಾಮಾಗಳು, ವೆಬ್ ಸೀರೀಸ್ ಹೀಗೆ ಹಲವಾರು ಮನೋರಂಜನಾ ಕಾರ್ಯಕ್ರಮಗಳನ್ನ ನೋಡಬಹುದು. ಇದೀಗ ಕನ್ನಡದ ಪಂಚತಂತ್ರ ಸಿನಿಮಾ ತುಳುವಿಗೆ ಡಬ್ಬಿಂಗ್ ಆಗಿದ್ದು, ಈ ಮೂವಿಯನ್ನ ವಿ4 ಸ್ಟ್ರೀಮ್ OTTಯಲ್ಲಿ ಆಗಸ್ಟ್ 28ರಂದು ಸ್ಟ್ರೀಮಿಂಗ್ ಮಾಡಲಾಗ್ತಾ ಇದೆ. ನಿನ್ನ ಪೊರ್ಲುದ ಮೋನೆನೆ ನೆನಪಾನಗ ಉಲ್ಲಾಸುಡು ಬದುಕು ದಿನ ಕಲೆನಗ ಪ್ರತಿ ಕಲಿಗೆಲ ಸುಖತನೆ ಪಚ್ಚಡಿ ಪಚ್ಚದೀಕ. ಚಿತ್ರದಲ್ಲಿ ನಾಯಕನಾಗಿ ವಿಹಾನ್ ಗೌಡ ಕಾಣಿಸಿಕೊಂಡಿದ್ರೆ, ಇವರಿಗೆ ನಾಯಕ ನಟಿಯಾಗಿ ಕುಟ್ಲದ ಕುವರಿ ಸೋನಲ್ ಮೊಂತೇರು ಕಾಣಿಸಿಕೊಂಡಿದ್ದಾರೆ. ಚಿತ್ರದಲ್ಲಿ ಇವರ ನೈಜ ನಟನೆ ಹೈಲೈಟ್ ಆಗಿದೆ. ಉಳಿದಂತೆ ಖ್ಯಾತ ತಾರೆಯರಾದ ಅಕ್ಷರ ಗೌಡ, ರಂಗಾಯಣ ರಘು ಹಾಗೂ ಅನೇಕ ಕಲಾವಿದರು ಈ ಚಿತ್ರದಲ್ಲಿ ಸಹಜ ನಟನೆಯ ಮೂಲಕ ಗಮನ ಸೆಳೆದಿದ್ದಾರೆ. ಇನ್ನು ಚಿತ್ರದಲ್ಲಿ ಸುಗ್ನಾನ್ ಅವರ ಕ್ಯಾಮ್ರಾ ಕೈಚಳಕ ಸೊಬಗನ್ನ ಇನ್ನಷ್ಟು ಹೆಚ್ಚಿಸಿದೆ. ಇಮ್ರಾನ್ ಸರ್ದಾರಿ ಅವರ ನೃತ್ಯ ಸಂಯೋಜನೆ ಈ ಚಿತ್ರಕ್ಕಿದೆ. ಈ ಜೀವನ ಬಕರೆ ಎಂಕಲ ಅರ್ಥ ನಿಕ್ಕಾಂಡ್ಲ ಅರ್ಥಾವಡೆ ಪೂರ ರಿವರ್ಸ್ ಗೇರ್ ಹಾಕಿ ಸೋಪ ಚಾಲೆಂಜ್. ಪಂಚತಂತ್ರ ಕನ್ನಡ ಸಿನಿಮಾ ಮೊಟ್ಟ ಮೊದಲ ಬಾರಿಗೆ ತುಳು ಭಾಷೆಯಲ್ಲಿ ಬರ್ತಾ ಇದೆ. ಕೋಸ್ಟಲ್ ವುಡ್ನಲ್ಲೇ ಇದು ಮೊದಲ ಪ್ರಯತ್ನವಾಗಿದ್ದು, ಪ್ರೇಕ್ಷಕರು ಕಾತರದಿಂದ ಕಾಯ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ 24/7 ಮಂಗಳೂರು.